ಕಳೆದ 39 ತಿಂಗಳುಗಳಿಂದ ನಿರಂತರವಾಗಿ ತಿಂಗಳಿಗೊಂದರಂತೆ ಸಮಾಜ ಸೇವಾ ಚಟುವಟಿಕೆಗಳನ್ನು ಮಾಡ್ತಾ ಬಂದಿರುವ ಬೆಳ್ತಂಗಡಿಯ ವೀರಕೇಸರಿ ಸಂಘಟನೆಯು ಇದೀಗ 100ನೇ ಯೋಜನೆಯನ್ನ ಪೂರೈಸುವ ಹಂತದಲ್ಲಿದೆ. ಸಂಘಟನೆಯ 100ನೇ ಯೋಜನೆಯಾಗಿ ಬೆಳ್ತಂಗಡಿ ತಾಲೂಕಿನ ಪಡಂಗಡಿ ಗ್ರಾಮದ ಕನ್ನಡಿಕಟ್ಟೆ ಎಂಬಲ್ಲಿ ಬಡ ಕುಟುಂಬವೊಂದಕ್ಕೆ ಆಸರೆ ಮನೆ ನಿರ್ಮಾಣ ಮಾಡಿದೆ. ಇದರ ಉದ್ಘಾಟನಾ ಸಮಾರಂಭವು ಜನವರಿ 17ರಂದು ನಡೆಯಲಿದೆ. ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಸಮಾಜಮುಖಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಬಂದು ನೂರಾರು ಮಂದಿ ಆಸಕ್ತರ ಪಾಲಿಗೆ ನೆರವಾಗಿರುವ ಬೆಳ್ತಂಗಡಿಯ ವೀರಕೇಸರಿ ಸಂಘಟನೆಯು ಇದೀಗ ತನ್ನ 100ನೇ ಯೋಜನೆಯನ್ನ ಪೂರೈಸುತ್ತಿದೆ. ಸಹೃದಯಿ ದಾನಿಗಳ ಮೂಲಕ ಪ್ರತಿ ತಿಂಗಳು ನೆರವಾಗುತ್ತಾ ಬಂದಿರುವ ಸಂಘಟನೆಯ 100ನೇ ಯೋಜನೆಯಾಗಿ ಬೆಳ್ತಂಗಡಿ ತಾಲೂಕಿನ ಪಡಂಗಡಿ ಗ್ರಾಮದ ಕನ್ನಡಿಕಟ್ಟೆ ಎಂಬಲ್ಲಿ ಬಡ ಕುಟುಂಬವೊಂದಕ್ಕೆ ಆಸರೆ ಮನೆ ನಿರ್ಮಾಣಗೊಂಡಿದೆ. ಪಡಂಗಡಿ ಗ್ರಾಮದ ಕನ್ನಡಿಕಟ್ಟೆ ನಿವಾಸಿ ಜಾನಕಿ ಎಂಬುವರ ಕುಟುಂಬ ಮನೆಯಿಲ್ಲದೆ ಪರದಾಡುತ್ತಿದ್ದು, ಈ ಬಡ ಕುಟುಂಬದ ನೆರವಿಗೆ ಧಾವಿಸಿದ ವೀರಕೇಸರಿ ಸಂಘಟನೆಯು ಇದೀಗ ಸುಮಾರು 5 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮನೆಯೊಂದನ್ನು ನಿರ್ಮಿಸಿದೆ. ಮನೆಯ ನಿರ್ಮಾಣ ಕೆಲಸ ಪೂರ್ಣಗೊಂಡಿದ್ದು, ಜನವರಿ 17ರಂದು ಆಸರೆ ನಿಲಯದ ಗೃಹ ಪ್ರವೇಶ ನಡೆಯಲಿದೆ. ಈ ಮೂಲಕ ಬಡ ಕುಟುಂಬಕ್ಕೆ ಮನೆಯ ಹಸ್ತಾಂತರವಾಗಲಿದೆ. ಈ ವೇಳೆ ಸಭಾ ಕಾರ್ಯಕ್ರಮ ಕೂಡ ನಡೆಯಲಿದ್ದು, ಬೆಳ್ತಂಗಡಿ ಶಾಸಕರಾದ ಹರೀಶ್ ಪುಂಜಾ ಸಹಿತ ಅನೇಕ ಗಣ್ಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಈ ಮೂಲಕ ಒಂದು ಉತ್ತಮವಾದ ಸಮಾಜಮುಖಿ ಕಾರ್ಯಕ್ರಮ ನಡೆಯಲಿದೆ. ಬ್ಯೂರೋ ರಿಪೋರ್ಟ್ ವಿ4 ನ್ಯೂಸ್ 24/7 ಮಂಗಳೂರು.